ಹರೇ ರಾಮ ಹರೇ ರಾಮ 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 ಹರೇ ಹರೇ. ಪ್ರಕಲ್ಪ್ಯ ವತ್ಸಂ ಕಪಿಲಂ ಸಿದ್ಧಾ ಸಂಕಲ್ಪ ನ ಮಹೀಂ ಸಿದ್ಧಿಂ ನಭಸಿ ವಿದ್ಯಾಂ ಚ ಯೇ ಚ ವಿದ್ಯಾಧರಾದಯಃ. ಇದಾದ ನಂತರ ಸಿದ್ಧರು ಮತ್ತು ವಿದ್ಯಾಧರರು ಕಪಿಲ ಮಹರ್ಷಿಯನ್ನು ಕರುವನ್ನಾಗಿ ಮಾಡಿಕೊಂಡು ಇಡೀ ಆಕಾಶವನ್ನೇ ಪಾತ್ರೆಯನ್ನಾಗಿ ಮಾಡಿಕೊಂಡು ಅಣಿಮ ಮೊದಲಾದ ಯೋಗ ಸಿದ್ಧಿಗಳನ್ನು ಕರೆದುಕೊಂಡರು. ನಿಜವಾಗಿ ವಿದ್ಯಾಧರರು ಗಗನದಲ್ಲಿ ಹಾರುವ ಕಲೆಯನ್ನು ಪಡೆದರು. ಸೊ ಹೀಗೆ ಕೇಳ್ತಾ ಇರೋದೀಗ ಈ ಜಗತ್ತಿನ ಎಲ್ಲ ಬೇರೆ ಬೇರೆ ಲೋಕದ ನಿವಾಸಿಗಳು, ದೇವತೆಗಳು, ಋಷಿ ಮುನಿಗಳು, ಅಪ್ಸರರು, ಗಂಧರ್ವರು, ಕೆಳಗಿನ ದಿತಿ ದೈತ್ಯ ವಂಶದವರು, ಸೊ ಎಲ್ಲರೂ ಅವರವರ ಇದನ್ನು ಪಡಿತಾ ಇದ್ದಾರೆ, ಅವರವರ ಅಗತ್ಯಗಳನ್ನು. ಈಗ ಇಲ್ಲಿ ಸಿದ್ಧಲೋಕದಲ್ಲಿ ಸಿದ್ಧಿಗಳನ್ನು ಪಡೆದಿರೋ ವ್ಯಕ್ತಿಗಳು ಇರೋದು ಅಂತ ಹೇಳೋದು ಸಿದ್ಧಲೋಕ. ಭೂಲೋಕ, ಭುವರ್ಲೋಕ, ಜನಲೋಕ, ತಪೋಲೋಕ, ಮೇಲೆ ತಪೋಲೋಕ, ಜನಲೋಕ, ತಪೋಲೋಕ, ಮಹರ್ಲೋಕ, ಮೇಲಿನ ಲೋಕಗಳು. ಸೊ ಅವರ ಲೋಕಗಳಲ್ಲಿ ಅವರ ಬಗ್ಗೆ ಅವರ ವಿವರಣೆ ನಮಗೆ ತುಂಬಾ ಒಂದು ಅಚ್ಚರಿ ಆಗುತ್ತೆ ನಾವು ಹೇಳೋದು. ಈ ರೀತಿನೂ ಕೂಡ ಇದೆಯಾ ಅಂತ ಅನಿಸ್ಬೋದು ನಮಗೆ. ಯಾಕಂದ್ರೆ ಅವ್ರ ಬಗ್ಗೆ ಹೇಳ್ತಾ ಇರೋದು, ಅವರು ಕೇವಲ ಆಕಾಶದಲ್ಲಿ ಪ್ರಯಾಣ ಮಾಡೋದಂತಲ್ಲ. ಇವಾಗ ನಮಗೆ ಕಂಡುಹಿಡಿದಿದ್ದಾರೆ ಯಾವ ವಿಜ್ಞಾನಿಗಳು ಕಂಡುಹಿಡಿದು ವಿಮಾನಗಳು, ಅದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುತ್ತೆ, ಆಕಾಶದ ಮೂಲಕ ಹೋಗುತ್ತೆ. ಇದು ಭಾರತದಿಂದ ಯುರೋಪ್, ಇಲ್ಲ ಅಮೇರಿಕಾ, ರಷ್ಯಾ, ಸೊ ಹೀಗೆ ಹೋಗ್ಬೋದು. ಇಲ್ಲಿ ಹೇಳ್ತಾ ಇರೋದು, ಅವರು ಹಾಗೆ ಹೋಗ್ತಾರೆ, ಯಾವ ಒಂದು ವಾಹನಗಳು ಬೇಡ ಅವ್ರು ಹಾಗೆ ತೇಲ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಶಿಲ ಪ್ರಭುಪಾದ ಭಾರತದಲ್ಲಿ ಹೇಳ್ತಾ ಇರೋದು, ಹೇಗೆ ನೀರಿನಲ್ಲಿ ಮೀನು ಅದು ಈಜಿಕೊಂಡು ಹೋಗುತ್ತದೆ, ಅದಕ್ಕೇನು ಯಂತ್ರ ಏನು ಬೇಡ, ಅದಕ್ಕೆ ನೀರಿನೊಳಗೆ ವೇಗವಾಗಿ ಚಲನೆ ಮಾಡುತ್ತೆ. ದೊಡ್ಡ ದೊಡ್ಡ ಮೀನುಗಳು, ತಿಮಿಂಗಲಗಳೆಲ್ಲ ಇದೆ. ಸೊ ಆ ರೀತಿಯಲ್ಲೇ ಇದನ್ನು ಕೂಡ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಆಕಾಶದ ಇಲ್ಲ ಗಾಳಿಯ ಒಂದು ಸಮುದ್ರ ಇದ್ದಾಗೆ. ಸೊ ಅದರಲ್ಲಿ ಇವರು ತೇಲ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ಜೀವಿಗಳು, ಪಕ್ಷಿಗಳು ಹೋಗ್ತಾ ಇದೆ, ಪಕ್ಷಿಗಳು ಹಾರುತ್ತವೆ, ಬೇರೆ ಬೇರೆ ಎತ್ತರದಲ್ಲಿ ಅದು ಹಾರ್ತವೆ. ಕೆಲವು ಪಕ್ಷಿಗಳು ಕೂಡ ಇದೆ ಅಂತ ಹೇಳ್ತಾರೆ, ಅದು ಕೂಡ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋಗುತ್ತೆ. ಆ ಥರ ಪಕ್ಷಿಗಳ ವಿವರಣೆ ಕೂಡ ವೇದಶಾಸ್ತ್ರಗಳಿದೆ, ಆ ಥರ ಪಕ್ಷಿಗಳು ಕೂಡ. ಸೊ ಇಲ್ಲಿ ಮತ್ತೆ ಇಲ್ಲಿ ಈ ವ್ಯಕ್ತಿಗಳ ಬಗ್ಗೆ ಹೇಳೋ ಮಾತೇನು, ಈ ವ್ಯಕ್ತಿಗಳು ಉನ್ನತ ವ್ಯಕ್ತಿಗಳು ಊರ್ಧ್ವಂ ಗಚ್ಚಂತಿ ಸತ್ವಸ್ಥ. ಊರ್ಧ್ವ ಲೋಕಗಳಲ್ಲಿ ಇದ್ದಾರೆ ಅಂದ್ರೆ ಅವರು ಹೆಚ್ಚು ಸತ್ವಗುಣದಿಂದ ಪಡೆದಿದ್ದಾರೆ, ಅವರು ಧಾರ್ಮಿಕ ಧರ್ಮವನ್ನು ಪಾಲನೆ ಮಾಡಿ ಇದ್ದಾರೆ ಅವರು. ಸೊ ಹಾಗೆ ಇವರಿಗೆ ಆ ರೀತಿ ಯಾವ ವಾಹನವಿಲ್ಲದೆ ಅವರು ಅವರ ಲೋಕದಲ್ಲೇ ಮಾತ್ರ ಅಲ್ಲ, ಅವರು ಒಂದು ಲೋಕದ ಇನ್ನೊಂದು ಲೋಕಕ್ಕೆ ಅವರು ಪ್ರವಾಸ ಮಾಡಬಹುದು, ಯಾವ ವಾಹನವಿಲ್ಲದೆ ಪ್ರವಾಸ ಮಾಡಬಹುದು ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ಇದೆಲ್ಲವೂ ಸಿಗೋದು ಅವರು ಸಹಜವಾಗಿ ಅವ್ರಿಗೆ ಹುಟ್ಟುತ್ತಾನೆ ಸಿಗುತ್ತೆ ಅಂತ ಹೇಳ್ತಾರೆ. ಸಹಜವಾಗಿ ಹುಟ್ಟುತ್ತಾ ಅಂದ್ರೆ ಅವರೇನು ಅದನ್ನ ಕಲಿಬೇಕು, ಅಭ್ಯಾಸ ಮಾಡಬೇಕು ಅಂತ ಇಲ್ಲ. ಸೊ ಅದು ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು, ಹೇಗೆ ಆ ಹಕ್ಕಿಗಳು, ಪಕ್ಷಿಗಳಿಗೆ ಸಹಜವಾಗಿ ಅದಕ್ಕೆ ರೆಕ್ಕೆಗಳಿರ್ತವೆ. ಸೊ ಅವರವರ ಸಾಮರ್ಥ್ಯದಂತೆ ಕೆಲವು ಚಿಕ್ಕ ಹೈಟ್ ಅಲ್ಲಿ, ಸೊ ಗುಬ್ಬಚ್ಚಿ ಈ ತರದೆಲ್ಲ ಇರ್ತವೆ, ಅದು ತುಂಬಾ ಕೆಳಗೆ ಇದರಲ್ಲಿ ಸಂಚರಿಸುತ್ತವೆ. ಇನ್ನ ದೊಡ್ಡದು ಕಾಗೆಗಳು ಇನ್ನ ಮೇಲೆ, ಇನ್ನ ಹದ್ದುಗಳು ಇನ್ನ ಮೇಲೆ. ಸೊ ಹೀಗೆ ಮೇಲೆ ಮೇಲೆ ಪಕ್ಷಿಗಳಿವೆ, ಅದು ಇನ್ನ ಬಹಳ ಎತ್ತರದಲ್ಲಿ ಹೋಗ್ತದೆ. ಹಾಗೆ ಸಹಜವಾಗಿ ಅವ್ರಿಗೆ ಹುಟ್ಟತಾನೆ ಯಾರಿಗೆ ಆ ರೀತಿಯ ಒಂದು ಇದು ಸಿಕ್ಕಿದೆ ಅವ್ರಿಗೆ. ಸೊ ಹಾಗೆ ಇವ್ರಿಗೆ ಸಿದ್ಧ ಲೋಕದಲ್ಲಿ ಆ ನಿವಾಸಿಗಳು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಭಗವಂತನ ವ್ಯವಸ್ಥೆ ಹೇಗಿದೆ ಅಂದ್ರೆ ಇದನ್ನು ನಾವು ಕೂಡ ಇಲ್ಲಿ ಪಡಿಬಹುದು. ಹಾಗೆ ಪಡಿಬಹುದು ಅಂದ್ರೆ ಅದು ಹಾಗಾಗಿ ಯೋಗಾಭ್ಯಾಸ ಮಾಡಿ ಈ ಸಿದ್ಧಿಗಳನ್ನ ಪಡಿಬಹುದು. ಅಷ್ಟಾಂಗ ಯೋಗ
ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಸೊ ಅದರಲ್ಲಿ ಇದೆಲ್ಲ ಬರುತ್ತೆ ಅಂತ ಕೂಡ ಇದೆ. ಈ ತರ ಯೋಗಿಗಳು ಹಿಂದೆ ಇರ್ತಾ ಇದ್ರು. ಈಗ ಸ್ವಲ್ಪ ಜನ ಇರ್ಬೋದು ಸ್ವಲ್ಪ ಆ ತರ ಶಕ್ತಿಗಳಿರೋದು. ಆದ್ರೆ ಅಷ್ಟು ಶಕ್ತಿಗಳು ಗೊತ್ತಿಲ್ಲ ಇಲ್ಲಿ ಹೇಳ್ತಾ ಇರೋ ಅಷ್ಟು ಶಕ್ತಿ. ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಶಕ್ತಿಗಳಿರೋ ಯೋಗಿಗಳಿದ್ದ ಇಲ್ಲ ಅಂತ. ಸೊ ಅದರ ಉದಾಹರಣೆಯಾಗಿ ಪ್ರಭುಪಾದರು ಕರ್ದಮ ಮುನಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಕರ್ದಮ ಮುನಿ ಕಪಿಲ ದೇವ ಭಗವಂತನ ಅವತಾರ, ಅವರ ತಂದೆ. ಸೊ ಅವರು ಮೊದಲಿಗೆ ತುಂಬಾ ತೀವ್ರ ತಪಸ್ಸೆ ಮಾಡಿದ್ರು. ಅವರು ತಪಸ್ಸೆ ಮಾಡಿದ್ಮೇಲೆ ಈ ತರ ಯೋಗ ಸಿದ್ಧಿಯನ್ನು ಪಡೆದ್ರು. ಆದ್ರೆ ಯೋಗ ಸಿದ್ಧಿ ಅದರ ಪರಿಪೂರ್ಣತೆ ಅಲ್ಲ. ಅವರು ನಿಜವಾಗ್ಲೂ ಭಗವಂತನ ದರ್ಶನವನ್ನು ಪಡೆದರು. ಸೊ ಭಗವಂತನೇ ಅವರ ಎದುರು ಬಂದು, ಮತ್ತೆ ಅವರಿಗೆ ಒಂದು ಸ್ವಲ್ಪ ಇಚ್ಛೆ ಇತ್ತು ಅಂತ ಹೇಳ್ತಾರೆ, ಭೌತಿಕ ಇಚ್ಛೆ. ಹಾಗೆ ಅವರ ನಂತರ ಗೃಹಸ್ಥಾಶ್ರಮ ಪ್ರವೇಶಿಸುತ್ತಾರೆ. ಅವರು ಕರ್ದಮ ಮುನಿ ಪರಿಪೂರ್ಣತೆ ಪಡೆದಿದ್ದಾರೆ. ಆದ್ರೆ ನಂತರ ಭಗವಂತನೇ ತಮ್ಮ ಮಗನಾಗಿ ಬರ್ತಾರೆ. ಸೊ ಹಾಗೆ ಭಗವಂತನು ಅವರ ತಂದೆಯಾಗಿ ಸ್ವೀಕರಿಸುವ ಕರ್ದಮ ಮುನಿ. ಸೊ ಕರ್ದಮ ಮುನಿ ಅವರು ಅವರ ಹೆಂಡತಿ ದೇವಹೂತಿ. ಸೊ ದೇವಹೂತಿ ಅವರ ರಾಜಕುಮಾರಿ ಮನು, ಸ್ವಯಂಭೂ ಮನು ಅವರ ಮಗಳು. ಸೊ ಹೇಳ್ತಾರೆ ಅವರಿಗೆ ಇವರು ಋಷಿಮುನಿ. ಸೊ ಋಷಿಮುನಿ ಅಂದ್ರೆ ಇವರು ಯಾವಾಗ್ಲೂ ತಪಸ್ಸೆಗಳು, ಧರ್ಮಾಚರಣೆಗಳಲ್ಲಿರ್ತಾರೆ. ಸೊ ಹಾಗೆ ಇವರ ಜೊತೆಗೆ ಅವರು ಸೇವೆ ಮಾಡ್ತಾ 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 ಅವರು ಕೂಡ ತೆಳ್ಳಗಾಗ್ಬಿಟ್ರು. ತೆಳ್ಳಗಾಗಿ ಮತ್ತೆ ಏನು ಅಷ್ಟು ದೇಹದ ಬಲ ಕೂಡ ಇಲ್ಲ. ರಾಜಕುಮಾರಿ ಅಂದ್ರೆ ಹೇಗಿರ್ತಾರೆ, ರಾಜಕುಮಾರಿ ತುಂಬಾ ಸುಂದರವಾಗಿ, ಎಷ್ಟೋ ಅವ್ರಿಗೆ ದಾಸಿಯರು ಸಖಿಯರಿದ್ದು ಅವರಿಗೆ ಆತರ ಒಂದು ಇರುತ್ತೆ. ಆದ್ರೆ ಇಲ್ಲಿ ಅವರು ಋಷಿಮುನಿಯ ಹೆಂಡತಿ ಆದ್ಮೇಲೆ ಅವರು ಅದೆಲ್ಲ ಆ ರೀತಿಯ ಒಂದು ಇದೆಲ್ಲ ಕಳ್ಕೊಂಡ್ರು ಅಂತ ಹೇಳ್ತಾರೆ. ಆದ್ರೆ ಎಷ್ಟೋ ಸಮಯ ನಂತರ ಕರ್ದಮ ಮುನಿ ಅವ್ರ ಮೇಲೆ ಅನುಕಂಪ ಬರುತ್ತೆ. ಸೊ ಎಷ್ಟಾದ್ರೂ ಇವರು ರಾಜಕುಮಾರಿ ಅವರು ಇಷ್ಟು ಕಷ್ಟದಲ್ಲಿ ಇಷ್ಟು ತಪಸ್ಸೆ, ನನ್ನೊಟ್ಟಿಗೆ ಇವರು ಕೂಡ ಯಾಕೆ ಅಂತ ಅವರು ಹೇಳ್ತಾರೆ. ಆಗ ಅವರಿಗೋಸ್ಕರ ಸ್ವಲ್ಪ ಯೋಗ ಸಿದ್ಧಿಯಿಂದ, ಸೊ ಅವರೇನು ಇನ್ನೇನು ಯಾವುದೋ ಒಂದು ಯಾರನ್ನಾದರೂ ವಿಜ್ಞಾನಿಗಳನ್ನೋ ಇಲ್ಲ ಇನ್ನೊಂದನ್ನೋ ಇಸ್ರೋ, ಇಲ್ಲ ನಾಸಾ ಇವರೆಲ್ಲ ಮಾಡ್ತಾರೆ ರಾಕೆಟ್ಗಳು, ಆ ಥರ ಎಲ್ಲ ಮಾಡಲಿಲ್ಲ ಅವರು. ವಿಮಾನಗಳು ಮಾಡ್ತಾರೆ. ಸೊ ಈಗ ಈ ಜನರು ಸ್ವಲ್ಪ ಜನ ತುಂಬಾ ಶ್ರೀಮಂತರು ಇಲ್ಲಿ ಕೇಳ್ತೀವಿ ನಾವು, ಪ್ರೈವೇಟ್ ವಿಮಾನಗಳು ಇರ್ತವೆ ಅವ್ರ ಹತ್ರ. ಪ್ರೈವೇಟ್ ವಿಮಾನಗಳು ಅಂದ್ರೆ ಅವ್ರದೇ ಸ್ವಂತ ವಿಮಾನ. ಆಮೇಲೆ ಅವ್ರದ್ದು ಯಾರ್ದು ಬರ್ತ್ಡೇ ಇದ್ರೇನೋ ಇನ್ನೊಂದೇನೋ ಇದ್ರೆ ಅವ್ರ ಪಿಕ್ನಿಕ್ಗೆ ಅವರ ಹತ್ತಿರದ ಫ್ಯಾಮಿಲಿ ಅವ್ರನ್ನ ಇಲ್ಲ ಬಂಧುಗಳನ್ನ ಕರ್ಕೊಂಡು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆಲ್ಲ ಹೋಗ್ತಾರೆ. ಇದೆಲ್ಲ ಇದೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ನಾವು ಕೇಳುವ ವಿಮಾನಗಳು ನಾವು ನೋಡೋದು ಬಿಸ್ನೆಸ್ ಕ್ಲಾಸ್ ಮತ್ತೆ ಇಕನಾಮಿಕ್ ಕ್ಲಾಸ್. ಸೊ ಹೆಚ್ಚು ಜನರು ಇಕನಾಮಿಕ್ ಕ್ಲಾಸ್ ಅಲ್ಲೇ ಟ್ರಾವೆಲ್ ಮಾಡೋದು. ಯಾಕಂದ್ರೆ ಬಿಸ್ನೆಸ್ ಕ್ಲಾಸ್ ಬಹಳ ಹೆಚ್ಚು ವೆಚ್ಚ. ಅದು ಇಕನಾಮಿಕ್ ಕ್ಲಾಸ್ ಗೊತ್ತು ನಮ್ಗೆ, ಅದು ಎಲ್ಲ ಟೈಟ್ ಆಗಿರುತ್ತೆ. ಅದೇನು ಅಷ್ಟು ಕಂಫರ್ಟಬಲ್ ಆಗಿ ಕೆಲವು ಗಂಟೆ ಕುತ್ಕೊಳ್ಬಹುದು ನಾವು, ತೊಂದರೆ ಇಲ್ಲ. 1 ಗಂಟೆ 2 ಗಂಟೆ 3 ಗಂಟೆ. ಆದ್ರೆ ಕೆಲವು ಸಮಯ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಅವರು 10 ಗಂಟೆ 12 ಗಂಟೆ 20 ಗಂಟೆ ಕುತ್ಕೊಳ್ಬೇಕು. ಅವಾಗ ಹೇಳ್ತಾರೆ ಕುತ್ಕೊಳಕ್ ಆಗಲ್ಲ, ಎಷ್ಟು ಕಂಜೆಸ್ಟೆಡ್ ಆಗಿದೆ. ಸೊ ಇದು ನಮ್ಮ ಎಷ್ಟಿದ್ರು ಇದು ನಾವು ತಗಡಿನಿಂದ ಮಾಡುವ ಇದು ವಿಮಾನಗಳು. ಆದ್ರೆ ತಮ್ಮ ಯೋಗ ಸಿದ್ಧಿಯಿಂದ ಕರ್ದಮ ಮುನಿ ನಾವು 3ನೇ ಸ್ಕಂದದಲ್ಲಿ ಓದಿದ್ದೇವಾಗ್ಲೇ ಅವ್ರು ತಯಾರಿ ಮಾಡಿದ್ದು ವಿಮಾನ ಈ ತರ ಎಲ್ಲ ಇಲ್ಲ. ಅದು ದೊಡ್ಡ ಒಂದು ನಗರವೇ, ದೊಡ್ಡ ನಗರ. ಸೊ ನಮ್ಮ ಇಲ್ಲಿ ದೇವಸ್ಥಾನ ಕುಳಾಯ್ ಇಲ್ಲಿದೆ. ಇಲ್ಲಿ ಕುಳಾಯ್ ಒಂದು 4 ಕಿಲೋಮೀಟರ್ ಅಂತ ಹೇಳ್ಬೋದು ಈ ಸ್ಥಳ. ಸೊ ಅಷ್ಟು ಆ ರೀತಿಯ ಒಂದು ದೊಡ್ಡ ಸ್ಥಳ, ಅಷ್ಟು ಒಂದು ಚದರ ಕಿಲೋಮೀಟರ್, ಆ ತರ ಒಂದು ನೌಕೆ, ಆ ತರ ಒಂದು ವಿಮಾನ. ಮತ್ತೆ ಅದರಲ್ಲಿ ಅವರ ಅರಮನೆ ಇದ್ದದ್ದು ಎಷ್ಟೋ ಅಂತಸ್ತುಗಳು, 7 ಅಂತಸ್ತು ಏನು ಅಂತ ಹೇಳ್ತಾರೆ, ಇಷ್ಟು ಅಂತಸ್ತುಗಳ ಇರುವ ಅರಮನೆ. ಆಮೇಲೆ ಅರಮನೆ ಜೊತೆಗೆ ಎಷ್ಟೋ ಸರೋವರಗಳು, ಸ್ವಿಮ್ಮಿಂಗ್ ಪೂಲು, ಈ ತರ ಸರೋವರ, ಲೇಕ್ಸ್ ಇದೆಲ್ಲ ಇರುತ್ತೆ. ಗಾರ್ಡನ್ಸ್, ಉದ್ಯಾನವನಗಳು, ಮತ್ತೆ ಅದರಲ್ಲಿ ಇರುವ ಪಕ್ಷಿಗಳು, ಈ ತರ ಉದ್ಯಾನವನಗಳಂದ್ರೆ ನವಿಲು ಇರುತ್ತೆ, ಇನ್ನೊಂದಿರುತ್ತೆ. ಸೊ ಅದೆಲ್ಲವೂ ಕೂಡ ಇದ್ದ. ಮತ್ತೆ ಇವರ ಅರಮನೆ ಜೊತೆಯಲ್ಲಿ ಇವರ ಹೆಂಡತಿ ಅಷ್ಟೇ ಅಲ್ಲ, ಅವ್ರಿಗೆ ಎಷ್ಟೋ ಸೇವಕರು. ಸೊ ಹೀಗೆ ಹೇಳ್ತಾರೆ, ಇದೊಂದು ಹೆಚ್ಚು ಕಡಿಮೆ ಒಂದು ಚಿಕ್ಕ ನಗರ. ಸೊ ಆ ರೀತಿಯ ಒಂದು ಇವರು ಮಾಡಿತ್ತು. ಇದೆಲ್ಲ ಒಂಥರ ಕೇಳಿದ್ರೆ ಇದೆಲ್ಲ ಸಾಧ್ಯ ಆಗತ್ತಾ ಇದೆಲ್ಲ ಅನ್ಸುತ್ತೆ. ಇಲ್ಲ,
ಎಲ್ಲವೂ ಕೂಡ ಕೃಷ್ಣ ಕೃಪೆಯಿಂದ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಭಗವಂತನ ಅಚಿಂತ್ಯನು, ಅಚಿಂತ್ಯ ಶಕ್ತಿ ಇದೆ. ಸೊ ಯೋಗ ಇದರಲ್ಲಿ ಅಭ್ಯಾಸದಲ್ಲಿ ಆ ಪರಿಪೂರ್ಣತೆ ಪಡೆದ ಇವರಿಗೆ ಆ ಯೋಗ ಸಿದ್ಧಿಗಳಲ್ಲಿ ಮಾಡ್ಬೋದು ಈ ರೀತಿಯ ಒಂದು ಅಣಿಮ, ಮಹಿಮ, ಲಗಿಮ, ಇಶಿತ, ವಶಿತ, ಸೊ ಈ ತರ ಅಷ್ಟಸಿದ್ಧಿ ಅಂತ ಇದೆ. ಸೊ ಒಂದು ಇದಕ್ಕಿಂತ ಚಿಕ್ಕದಾಗಿಡೋ ಇಲ್ಲಿ ಕರೆದವನಿಗೆ ಆ ರೀತಿ ಒಂದು ಸೃಷ್ಟಿಸುವ ಒಂದು ಯಾವುದು ತನ್ನ ಇಚ್ಛೆಗೆ ಪೂರೈಕೆ ಮಾಡುವ ಒಂದು ವಸ್ತುವನ್ನು ಸೃಷ್ಟಿಸುವ ತನ್ನ ಹೆಂಡತಿಗೆ. ಸೊ ಆ ರೀತಿಯ ಒಂದು ರಾಜಕುಮಾರಿ ಅಂದ್ರೆ ಅವ್ರ ಆ ರೀತಿಯ ಒಂದು ಸ್ವರ್ಗವಾಸ ಒಂದು ಆತರ ಒಂದು ಸ್ಥಿತಿ, ಆತರ ಒಂದು ಅರಮನೆ, ಆ ರೀತಿಯ ಒಂದು ಪ್ರಯಾಣ. ಸೊ ಪ್ರಯಾಣ ಮಾಡ್ತಾರೆ. ಈಗ ಪ್ರಯಾಣ ಮಾಡಿದ್ರೆ ನಾವು ಒಂದು ಬೇರೆ ದೇಶಕ್ಕೆ ಹೋಗ್ತೇವೆ, ಸಿಂಗಾಪುರ್ಗೆ ಹೋಗ್ತಾರೆ, ಯುರೋಪ್ ಹೋಗ್ತಾರೆ, ದುಬೈ ಹೋಗ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಅಮೆರಿಕೆ ಹೋಗ್ತಾರೆ ಹಣ ಇರೋರು. ಆದರೆ ಕರೆದವ ಮುನಿ ಕರ್ಕೊಂಡು ಹೋಗಿದ್ದು ಬೇರೆ ಲೋಕಕ್ಕೆ ಕರ್ಕೊಂಡು. ಈ ನೌಕೆ ಇದರ ಮೂಲಕ ಅವ್ರು ಇಲ್ಲಿಂದ ಭೂಲೋಕಕ್ಕೆ ಹೋಗ್ಲಿಲ್ಲ, ಅವ್ರು ಸ್ವರ್ಗಲೋಕಕ್ಕೆ ಹೋದ್ರು. ಇಲ್ಲಿ ಚಂದ್ರಲೋಕ, ಸಿದ್ಧಲೋಕ, ಇಲ್ಲಿ ಏನೇನು ಲೋಕಗಳಿದೆ ಅದೆಲ್ಲಾನು ತೋರ್ಸುದು. ಸೈಟ್ ಸೀಯಿಂಗ್ ನಾವು ಹೋಗೋ ತರ ಅವರು ಕೂಡ ಒಂದರ ಸೈಟ್ ಸೀಯಿಂಗ್ ತೋರಿಸಿದ್ರು. ಫುಲ್ ಎಲ್ಲ ಸಂಪೂರ್ಣ ವಿಶ್ವ, ಎಲ್ಲ ಲೋಕಗಳೇ ಸೈಟ್ ಸೀಯಿಂಗ್ ಎಲ್ಲ ಅವ್ರು ನೋಡ್ಕೊಂಡು. ಸೊ ಆ ರೀತಿಯ ಒಂದು ದೊಡ್ಡ ವ್ಯವಸ್ಥೆ ನಮ್ಮ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಇಂಧನ ಖಾಲಿ ಆಗ್ಬಿಡುತ್ತೆ. ಸೊ ಅದು ಡೇಂಜರ್ ಇರುತ್ತೆ. ಸ್ವಲ್ಪ ಏನೋ ಆಚೆ ಈಚೆ ಆದ್ರೆ ಪೆಟ್ರೋಲ್ ಹೊಡ್ಡಿ ಅಲ್ಲಿರೋ ಏರೋಪ್ಲೇನ್ ಫ್ಯೂಯಲ್ ಖಾಲಿಯಾಗಿ ಏನೇನಾಗ್ಬಿಡುತ್ತೋ. ಮತ್ತೆ ಆಹಾರ ಪದಾರ್ಥಗಳು, ಸೊ ಅದೆಲ್ಲನೂ ಕೂಡ ಶೇಖರಿಸ್ಕೊಂಡು ಎಲ್ಲವೂ ಕೂಡ ಆ ರೀತಿಯಲ್ಲಿ ತುಂಬಾ ಇದಾಗಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆದ್ರೆ ಇದರಲ್ಲಿ ಏನು ಇಲ್ಲ. ಅವ್ರ ನಗರ ಒಂದು ದೊಡ್ಡ ನಗರವೇ. ಸೊ ಆ ತೋಟಗಳು, ಫ್ರೂಟ್ ಇದೆ, ಹಣ್ಣುಗಳ ಮರಗಳಿವೆ, ಎಷ್ಟು ಬೇಕು ಹಣ್ಣುಗಳಿವೆ, ತರಕಾರಿ ಇದೆ, ಎಲ್ಲ ಸಮೃದ್ಧಿಯಾಗಿದೆ. ಸೊ ಹಾಗೆ ಅವರೆಲ್ಲ ತೆಗೆದುಕೊಂಡು ಹೋದ್ರು. ಇಲ್ಲಾಂದ್ರೆ ಅವರು ಯೋಗಿ ಆಗಿದ್ದರಿಂದ ಅವರು ಅದನ್ನು ಸೃಷ್ಟಿಸಿ ಕೊಡಬಹುದು, ಸೃಷ್ಟಿ ಮಾಡೋದು. ಎಲ್ಲಿದ್ರು ಕೂಡ ಅಲ್ಲಿ ಏನಾದ್ರು ಬೇಕು ಅಂದ್ರೆ ಅವ್ರಿಗೆ ಆ ರೀತಿಯ ಒಂದು ಪಾನೀಯ ಯಾವ ರೀತಿಯ ಒಂದು ಸಿಗ್ಬೇಕು ಅಂದ್ರೆ ಅದನ್ನು ಕೂಡ ಅವರು ಸೃಷ್ಟಿ ವಿವರಣೆ ಇದೆ. ಆದ್ರೆ ನಮ್ಮ ಉದ್ದೇಶ ಇದಲ್ಲ. ಇದು ಭಗವಂತನು ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋಯೋ ಬಹುನಾಂ ವಿಧಾತಿ ಕಾಮ. ಸೊ ಪ್ರತಿ ಜೀವಿಯ ಎಷ್ಟೆಷ್ಟೋ ಇಚ್ಛೆಗಳಿರುತ್ತೆ. ಸೊ ಭಗವಂತನ ಎಲ್ಲವನ್ನು ಪೂರೈಕೆ ಮಾಡ್ತಾನೆ ಅವನು. ಆದರೆ ನಮ್ಮದು ಈ ತರ ಇಚ್ಛೆಗಳು ಪೂರೈಕೆ ಮಾಡೋದು ನಮ್ಮ ಸ್ಥಿತಿ, ನಮ್ಮ ಇದು ಅಲ್ಲ, ನಮ್ಮ ಧರ್ಮ ಅಲ್ಲ ಅದು. ಸೊ ನಾವು ಭಗವಂತನಿಗೆ ತನ್ನ ಸೇವೆ, ತನ್ನನ್ನು ಭಗವಂತನು ತೃಪ್ತಿಪಡಿಸುವ ಇದನ್ನು ಆ ಶಕ್ತಿಯನ್ನು, ಆ ಬುದ್ಧಿಯನ್ನು, ಆ ಮನಸ್ಸನ್ನು ನಾವು ಕೇಳಬೇಕು ಅಷ್ಟೇ. ಇಲ್ಲ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಕೂಡ ಈ ರೀತಿ ಇದೆ. ಇನ್ನು ವೈಕುಂಠ ಲೋಕದಲ್ಲಿ ಹೇಳ್ಬೇಕಾದ ಮಾತೇನಿದೆ. ವೈಕುಂಠ ಲೋಕದಲ್ಲಿ ಎಲ್ಲರೂ ಕೂಡ ಅವ್ರ ಹತ್ರ ವಿಮಾನಗಳಿದೆ, ಪ್ರತಿಯೊಬ್ಬರ ಹತ್ರನೂ ಇದೆ. ಸೊ ಅಲ್ಲಿರೋ ವಿಮಾನಗಳು ಯಾವತ್ತು ಕ್ರ್ಯಾಶ್ ಅನ್ನೋದಿಲ್ಲ, ಯಾವತ್ತು ಅದರ ಅಪಘಾತ ಅನ್ನೋದಿಲ್ಲ. ಆ ರೀತಿಯದ್ದು ಶಾಶ್ವತವಾಗಿ ಮತ್ತೆ ಅದು ಹಳೆಯದಾಗಿ ಅಂತ ಮತ್ತೆ ಹೊಸದು ಖರೀದಿ ಮಾಡಬೇಕು ಅದೆಲ್ಲ ಇಲ್ಲ. ಅದೆಲ್ಲ ಶಾಶ್ವತವಾಗಿ ಇರುತ್ತೆ ಅಲ್ಲೆಲ್ಲ ಕೂಡ. ಇಲ್ಲಿ ಭೌತಿಕ ಜಗತ್ತಿನಲ್ಲೂ ಕೂಡ, ಭೌತಿಕ ಜಗತ್ತು ಎಷ್ಟಿದ್ರು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ. ಸೊ ಭಗವಂತನು ಈ ರೀತಿಯ ಯೋಗಾಭ್ಯಾಸದಿಂದ, ಯೋಗ ಸಿದ್ಧಿಯಿಂದ ಇದೆಲ್ಲ ಪಡೆಯೋ ಒಂದು ಇದೆ. ಆದ್ರೆ ಏನ್ ಮಾಡೋದು, ಕಲಿಯುಗದಲ್ಲಿ ಜನರು ತಮ್ಮ ಸಾಮರ್ಥ್ಯ, ತಮ್ಮ ಬುದ್ಧಿ, ತಾಮಸ ಗುಣ ಪ್ರಭಾವದಲ್ಲಿ ಹೆಚ್ಚು. ಸೊ ಹಾಗೆ ನಾವು ಈ ಮೆಷಿನ್ಗಳು ಇದ್ರ ಮೂಲಕ ನಾವು ಈ ತರ ಒಂದು ಸಿದ್ಧಿಗಳನ್ನ, ಈ ತರ ಒಂದು ಶಕ್ತಿಗಳನ್ನ ಪಡೆಯಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲಾಂದ್ರೆ ಭಗವಂತನ ವ್ಯವಸ್ಥೆಯಲ್ಲಿ ಧರ್ಮದ ಪಾಲನೆಯಿಂದಾನೆ, ಈ ತರ ಯೋಗಾಭ್ಯಾಸದಿಂದಾನೆ ಈ ರೀತಿ ಇಂದ್ರಿಯ ಸುಖವನ್ನು ಕೂಡ ಪಡೆಯಬಹುದು. ಇಲ್ಲಿ ಕರ್ದಮ ಮುನಿ ಅವರೇನು ಈ ದೊಡ್ಡ ನಗರ ನೌಕೆಯನ್ನ ತಯಾರಿ ಮಾಡ್ಲಿಕ್ಕೆ ಸಾವಿರಾರು ಜನವನ್ನು ಕೆಲಸಕ್ಕೆ ಇಟ್ಕೊಂಡು ಒಂದು ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡಿ, ಆ ನಟ್ಟು ಬೋಲ್ಟ್ ಎಲ್ಲ ಫಿಕ್ಸ್ ಮಾಡಿ ದಡ ಬಡ ಅಂತ ಹೊಡೆದು ಎಲ್ಲ ಮಾಡ್ಲಿಲ್ಲ ಅವರು. ಅವರು ಕೇವಲ ಅವರ ಇಚ್ಛೆಯಿಂದ, ಇಲ್ಲಿ ಹೇಳ್ತಾ ಇರೋದಿಲ್ಲಿ ಪ್ರಕಲ್ಪ್ಯ ವತ್ಸಂ ಕಪಿಲಂ ಸಿದ್ಧ ಸಂಕಲ್ಪಮಯಂ, ಸಂಕಲ್ಪದಿಂದ, ಇಚ್ಛೆ. ಭಗವಂತನ ಹಾಗೆ, ಭಗವಂತನು ಸತ್ಯ ಸಂಕಲ್ಪ ಅಂತ ಕೃಷ್ಣನ ಒಂದು ಹೆಸರು. ಅವನ ಇಚ್ಛೆ ಪಟ್ರೆ ಹಾಗೆ ಆಗ್ಬಿಡುತ್ತೆ. ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾ. ಸೊ ಭಗವಂತನಿಗೆ ಸಹಜವಾಗಿ ಅವನಿಗೆ ಆತರ ಶಕ್ತಿ ಇದೆ. ಸೊ ಹೀಗೆ ಯಾರು ಆತರ ಯೋಗಾಭ್ಯಾಸ ಮಾಡಿ ಯೋಗ ಪರಿಪೂರ್ಣತೆ ಪಡಿತಾರೆ, ಅದರಲ್ಲಿ ಯೋಗ ಸಿದ್ಧಿ ಪಡ್ತಾರೆ, ಅವರು ಕೂಡ ಈ ರೀತಿಯ ಒಂದು ಸಂಕಲ್ಪದಿಂದಲೇ ಅವರು ಒಂದರ ಕಡೆಯಿಂದ ಇನ್ನೊಂದ್ ಕಡೆ ಪ್ರಯಾಣ ಮಾಡ್ಬೋದು. ಸೊ ಆ ರೀತಿ ಎಲ್ಲ ಇದೆ, ಆ ರೀತಿ ವ್ಯವಸ್ಥೆಗಳಿದೆ. ಸೊ ಏನಿವೆ, ಸೊ ಇದೆಲ್ಲ ಆದ್ಮೇಲೆ ದೇವಹೂತಿಯವರು ಅವ್ರು ಅಲ್ಲಿಗೆ ನಿಲ್ಸೋದಿಲ್ಲ. ಅವರು ಆಯ್ತು ನಾವೀಗೆ ನಮ್ಗೊಂದು ದೊಡ್ಡ ಇದಿದೆ ಅದಿದೆ ಅಂತ. ಕರ್ದಮ ಮುನಿ ಸ್ವಲ್ಪ ಸಮಯ ನಂತರ ಅವರು ಕಾಡಿಗೆ ಹೋಗ್ಬಿಡ್ತಾರೆ. ಅವರು ವನಪ್ರಸ್ಥ ಸನ್ಯಾಸಕ್ಕೆ ಹೋಗ್ಬಿಡ್ತಾರೆ. ಅವರ ಮಗನಾಗಿ ಭಗವಂತನೇ ಅವತರಿಸ್ತಾರೆ ಕಪಿಲ ಮುನಿ. ಆದ್ರೂ ಕೂಡ ಹೇಳ್ತಾರೆ
ಅವರು ಅವರು ಹೋಗೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಅದು ವೈದಿಕ ಧರ್ಮದ ಪಾಲನೆ, ಆ ರೀತಿ ವರ್ಣಾಶ್ರಮ ಧರ್ಮ, ಸೊ ಅದರ ಪಾಲನೆ ಅವರು ಕಟ್ಟುನಿಟ್ಟಾಗಿ ಆಚರಿಸೋದ್ರಿಂದ ಅವರು ಕರ್ದಮ ಮುನಿ ಅವರು ತಮ್ಮ ಮಗ ಭಗವಂತನಾದ ಕಪಿಲ ಮಹರ್ಷಿಯನ್ನು ಅವರಿಗೆ ಪ್ರದಕ್ಷಿಣೆ ಮಾಡಿ, ಅವರಿಗೆ ನಮಸ್ಕರಿಸಿ, ಅವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿ ಅವರು ಹೊರಟುಬಿಡ್ತಾರೆ. ಅವರು ವನವಾಸ ಅರಣ್ಯಕ್ಕೆ ಹೊರಟುಬಿಡ್ತಾರೆ. ಸೊ ಅದರ ನಂತರ ಕಪಿಲ ಮುನಿ ಅವ್ರ ತಾಯಿಗೆ ದೇವಹೂತಿ ಅವರಿಗೆ ಅವರು ಸಂಖ್ಯಾ ಈ ತತ್ವವನ್ನು ಇದರ ಮೂಲಕ ತನ್ನನ್ನು ಆಶ್ರಯಿಸುವ ವಿಧಾನದಲ್ಲಿ ಅವರು ಬೋಧಿಸುವುದು. ಸೊ ಇದೆಲ್ಲ ಆಗ್ಲೇ ಕೇಳಿದ್ದೇವೆ, 3ನೇ ಸ್ಕಂದದಲ್ಲಿ ಇದರ ವಿವರಣೆ ಎಲ್ಲ ಬಂದಿದೆ. ಇನ್ನೊಂದು ಪ್ರಭುಪಾದರು ಈ ಯೋಗ ಸಿದ್ಧಿಗಳ ಲಾಭದ ಬಗ್ಗೆ ಸ್ವಲ್ಪ ಹೇಳೋದು ಇದೆ. ಸೊ ಪರ್ಟಿಕ್ಯುಲರ್ಲಿ ಈಗ ಕಲಿಯುಗದಲ್ಲಿ ಈ ತರ ದೊಡ್ಡ ದೊಡ್ಡ ಯೋಗಿಗಳು ಇಲ್ಲ, ಈ ಸಿದ್ಧಿ ಪಡೆದವರು ಇಲ್ಲ. ಸೊ ಸ್ವಲ್ಪ ಅತಿ ಈ ತರ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು, ಸ್ವಲ್ಪ ಒಂದು ಇದನ್ನು ಪಡೆದಿರ್ಬೋದು, ಸ್ವಲ್ಪ ಚಮತ್ಕಾರವನ್ನು, ಇದನ್ನು ಕಲೆಗಳನ್ನು ಪಡೆದಿರ್ಬೋದು ಈ ರೀತಿಯ ಒಂದು ಅಭ್ಯಾಸದಿಂದ. ಈ ರೀತಿಯ ಒಂದು ಅದ್ಭುತವಾದವನ್ನು ಕೂಡ ಯಾರು ಅಷ್ಟು ತೀವ್ರ ಅಭ್ಯಾಸ ಮಾಡ್ಬೇಕು, ಅದಕ್ಕೆ ಆ ರೀತಿಯ ಒಂದು ಮನೋಬಲ ಬೇಕು, ಆ ರೀತಿಯ ಒಂದು ಆಯುಷ್ ಬೇಕು ಅದನ್ನು ಅಭ್ಯಾಸ ಮಾಡಕ್ಕೆ. ಯಾಕಂದ್ರೆ ಯೋಗಾಭ್ಯಾಸ ಮಾಡ್ಬೇಕಾದದ್ದು ಸತ್ಯಯುಗದಲ್ಲಿ. ಕೃತೆಯ ಧ್ಯಾಯತೋ ವಿಷ್ಣು. ಸೊ ಸತ್ಯಯುಗದಲ್ಲಿ ಅದು ಧ್ಯಾನ ಮಾರ್ಗ ಇದು ಕೊಟ್ಟಿರೋದು. ಸೊ ಆಗ ಈ ಯೋಗ ಸಿದ್ಧಿಗಳು ಬರ್ತಾ ಇರ್ತೀವಿ. ಕಲಿಯುಗದಲ್ಲಿ ನಮ್ಮ ಆಯುಷ್ಯ ಅಷ್ಟು ದೊಡ್ಡದಿಲ್ಲ. ಸೊ ಆಗಿರುವಾಗ ಇದು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಪಡಿಬೋದು, ಸ್ವಲ್ಪ ಸ್ವಲ್ಪ ಮ್ಯಾಜಿಕ್ ಇದು ಪಡಿಬೋದೇನೋ ಅಷ್ಟೇ. ಸೊ ಶಿಲಪ್ರಭುಪಾದನ ಕಥೆ ಹೇಳ್ತಾರೆ. ಒಂದು ಕಥೆ ಅಂದ್ರೆ, ಯಾರೊಬ್ಬ ವ್ಯಕ್ತಿ ಈ ತರ ತನ್ನ ಹಳ್ಳಿಯಲ್ಲಿ ಒಬ್ಬ ಯುವಕ ಎಷ್ಟೋ ವರ್ಷಗಳ ಕಾಲ ನಾಪತ್ತೆ, ಯಾರಿಗೂ ಕಾಣಿಸ್ತಿಲ್ಲ. ಸೊ ನಂತರ ಒಂದು 10-15 ವರ್ಷ ಆಗಿರ್ಬೋದು, ನಂತರ ವ್ಯಕ್ತಿ ಮತ್ತೆ ತನ್ನ ಹಳ್ಳಿಗೆ ಬಂದ. ಸೊ ಎಲ್ಲರೂ ಕೂಡ ಕೇಳಿದ್ರು, ಏನ್ ಮಾಡ್ತಾ ಇದ್ದೆ ನೀನು ಇಷ್ಟು ವರ್ಷ, 15 ವರ್ಷ ಎಲ್ಲೋಗಿದ್ದೆ ಏನು? ಆಮೇಲೆ ಅವ್ರಿಗೆ ಮೋಸ್ಟ್ಲಿ ಸುದ್ದಿ ಬಂದಿತ್ತು ಅನ್ಸತ್ತೆ, ಇವನು ಹಿಮಾಲಯಗಳಲ್ಲೆಲ್ಲೋ ಒಂದು ಯೋಗಿಗಳ ಮಧ್ಯೆ ಅವರ ಜೊತೆ ಅವರ ಸಂಘದಲ್ಲಿ ಇವರು ಕೂಡ ಯೋಗಾಭ್ಯಾಸ ಮಾಡ್ತಾ ಇದ್ರು, ಈ ತರ ತಪಸ್ಸಿಗಳು ಮಾಡ್ತಾ ಇದ್ರು. ಸೊ ಎಲ್ಲರಿಗೂ ಕೂಡ, ನಮ್ಮ ಹುಡುಗ ಬಂದ, ನಮ್ಮ ಹಳ್ಳಿಗೆ ಬಂದಿದ್ದಾನೆ, ನಮ್ಮ ಯುವಕ ಈಗ ಇಷ್ಟು ವರ್ಷಗಳ ನಂತರ ಬಂದಿದ್ದಾನೆ. ಸೊ ಹಾಗೆ ಅಂತ ಎಲ್ಲ ಕೇಳಕ್ಕೆ ಆರಂಭಿಸಿದರು. ಏನ್ ಕಲ್ತ್ಕೊಂಡೆ ನೀನು? ಸೊ ಅಷ್ಟು ವರ್ಷಗಳ ಕಾಲ ನೀನು ನಗರ ಹಳ್ಳಿ ಎಲ್ಲ ಜೀವನವನ್ನು ತ್ಯಜಿಸ್ಬಿಟ್ಟು ನೀನು ಎಲ್ಲೋ ಅಲ್ಲಿ ಕಾಡಿನಲ್ಲಿ, ಆ ಕಷ್ಟದಲ್ಲಿ, ಆ ಚಳಿಯಲ್ಲಿ, ಹಿಮಾಲಯ ಇಲ್ಲ ಈ ತರ ಎಲ್ಲ ಇದ್ದದ್ದು. ಸೊ ಏನ್ ಕಲ್ತೆ ನೀನು? ಸೊ ಆ ಹುಡುಗ ಹೇಳ್ತಾನಂತೆ, ಅವರು ತೋರಿಸ್ತೇನೆ ನಾಳೆ ಎಲ್ಲರೂ ಸೇರಿ ನಮ್ಮ ಊರಿನ ಹೊರಗೆ ನದಿ ಇದೆ. ಸೊ ನದಿ ಮೇಲೆ ಹತ್ರ ಬನ್ನಿ ನೀವು, ನದಿನೋ ಇಲ್ಲಾಂದ್ರೆ ಯಾವುದೋ ಒಂದು ಸರೋವರ ಏನೋ ಅನ್ಸುತ್ತೆ. ಸೊ ನೀರಿನ ಇದಿದೆ, ಸೊ ಕಾಲುವೆ ಅಥವಾ ನೀರಿನ ಇದು. ಸೊ ಅಲ್ಲಿ ಬನ್ನಿ ಎಲ್ಲರೂ. ಸೊ ನಾಳೆ ಬೆಳಿಗ್ಗೆ ಎಲ್ಲರೂ ಬರ್ತಾರಂತೆ. ಸೊ ಎಲ್ಲರೂ ಬಂದು ಸೇರಿ ಈಗ ಈ ವ್ಯಕ್ತಿ ತೋರಿಸೋದೀಗ. ಸೊ ನಾನೇನ್ ಮಾಡಿದೆ ಅಂದ್ರೆ, ಏನ್ ಕಲಿತೆ ಇಷ್ಟು ಸಮಯ ಅಂದ್ರೆ, ಆ ನೀರಿನ ಮೇಲೆ ಅವನು ನೇರವಾಗಿ ನಡ್ಕೊಂಡು ಹೋಗ್ತಾನೆ. ಸೊ ನಮಗೆ ನಡ್ಕೊಂಡು ಹೋಗಕ್ಕಾಗಲ್ಲ, ನಮ್ಗೆ ಈಜು ಬಂದಿದ್ರೆ ಈಜಬಹುದು ನಾವು, ಇಲ್ಲ ಅಂದ್ರೆ ಒಂದು ಬೋಟ್ ಬೇಕು ನಮ್ಗೆ, ಆಗ ಆ ದೋಣಿಯಿಂದ ನಾವು ಹೋಗ್ಬೋದು ನಾವು. ಆದ್ರೆ ಈ ವ್ಯಕ್ತಿಗೆ ಬೇಕಾಗಿಲ್ಲ. ಸೊ ಆಚೆಯಿಂದ ಈ ಕಡೆಯಿಂದ ಆ ಕಡೆಗೆ ಹೋದ, ಮತ್ತೆ ಆ ಕಡೆಯಿಂದ ಕ್ರಾಸ್ ಮತ್ತೆ ಈ ಕಡೆ ಬಂದ, ಮತ್ತೆ ಈಚೆಯಿಂದ ಆಚೆ ಹೋದ, ಆ ಕಡೆ ಬಂದ. ಸೊ ಹೀಗೆ ಕೆಲವು ಸಲ ಮಾಡ್ತಾ ಇದ್ದಾನೆ. ಏನೋ ಒಂದು ಕಷ್ಟವಿಲ್ಲದೆ ಅವ್ರು ನಡ್ಕೊಂಡು ಹೋಗಿ, ಎಲ್ಲರಿಗೂ ಕೂಡ ಎಲ್ಲ ಜನಸಾಮಾನ್ಯರು ಎಲ್ಲರೂ, ಇಂಥ ಅದ್ಭುತ ವಿಷಯ, ಈ ವ್ಯಕ್ತಿ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ, ನಿಜವಾಗ್ಲೂ ದೊಡ್ಡ ಸಾಧನೆ ಇದು ಅಂತ ಅನ್ಕೊಳ್ತಾರೆ. ಏನಿವೆ, ಆದ್ರೆ ಶಿಲ ಪ್ರಭುಪಾದರು ಹೇಳ್ತಾರೆ, ಇದೇನು ದೊಡ್ಡ ಸಾಧನೆ ಅಲ್ಲ ಇದು. ಆಗ ಯಾರೋ ಅಲ್ಲಿ ಒಬ್ಬ ಬುದ್ಧಿವಂತ, ಯಾರೋ ಒಂದು ಹಿರಿಯ ವ್ಯಕ್ತಿ, ಯಾರೋ ವಯಸ್ಸಾದವರು ವ್ಯಕ್ತಿ, ವಯಸ್ಕರರು. ಸೊ ಅವ್ರು ಬಂದು ಹೇಳಿದ್ರಂತೆ ಆ ಹುಡುಗನಿಗೆ, ಇಷ್ಟೇನಾ ನೀನು ಕಲ್ತದ್ದು? ನೀನು ಇಷ್ಟು ವರ್ಷಗಳ ಕಾಲ, ಇಷ್ಟು ಸಮಯ ನೀನು ಕಲ್ತದ್ದು ಇಲ್ಲಿಂದ ಆ ಕಡೆ, ಈ ದಡದಿಂದ ಆ ದಡಕ್ಕೆ ಹೋಗಕ್ಕೆ ಅಷ್ಟೇನಾ ಕಲ್ತದ್ದು ನೀನು? ನಾನು ಅದೆಲ್ಲ ಅಷ್ಟು ವರ್ಷಗಳು, ಅಷ್ಟು ಸಮಯ ಏನೋ ಅದ್ರಲ್ಲಿ ಬೇಕಾಗಿಲ್ಲ ನನಗೆ. ನಾನು ಇಲ್ಲಿ ದೋಣಿಗಾರನಿದ್ದಾನೆ, ಅವನಿಗೆ 2 ಕಾಸು ಕೊಡ್ತೇನೆ, 2 ಕಾಸು 2 ರೂಪಾಯಿ. ಈಗಲೂ ಕೂಡ ನಾವು ಮಾಯಪುರ ಅವರ ಕಡೆ ಹೋದಾಗ ಅಲ್ಲಿ ನೋಡ್ಬೋದು, ಅಲ್ಲಿ ಗಂಗಾ ತೀರದಲ್ಲಿ ಹೋದಾಗ ಅಲ್ಲಿ ನದಿ ಜನ ದೋಣಿಗಾರ, 2 ರೂಪಾಯಿ ಅಷ್ಟೇ ಅಲ್ಲಿ ಚಾರ್ಜ್ ಮಾಡೋದು, 1 ರೂಪಾಯಿ 2 ರೂಪಾಯಿ ಅಷ್ಟೇ. ಹಾಗೆ ಅವನು ಹೇಳ್ತಾರೆ, ನೀನ್ ಇಷ್ಟು ಕಲ್ತದ್ದು, ಇಷ್ಟು ವರ್ಷಗಳು ಈ 2 ರೂಪಾಯಿಗೆ ಸಮಾನ ಅಷ್ಟೇ. ಯಾಕಂದ್ರೆ ಅಷ್ಟೇ ನಿನಗೆ ಪಡೆದಿರೋ ಲಾಭ ಏನು? ನೀರ್ ಮೇಲೆ ನಡ್ಕೊಂಡು ಈ ತರ ಹೋಗ್ಬೋದು ಅಷ್ಟೇ. ಸೊ ಅದನ್ನ ನಾನು ಕೂಡ ನನಗೂ ಅದ್ರ ಅಗತ್ಯ ಬೇಕಿದೆ. ಆ ಕಡೆ ನನ್ನ ಮನೆ ಇದ್ದರೇನೋ, ಇಲ್ಲಾಂದ್ರೆ ಅಲ್ಲಿ ಏನಾದ್ರು ಖರೀದಿ ಮಾಡ್ಬೇಕು, ಇನ್ನೇನಾದ್ರು ನನ್ನ ನೆಂಟರ್ ಇದ್ರೇನೋ, ನಾನು ಆಚೆಗೆ ಹೋಗ್ಬೇಕು, ಅವಾಗ ನಾನು 2 ರೂಪಾಯಿ ಕೊಟ್ಟು ಹೋಗ್ತೇನೆ.
ಇದೇನು ದೊಡ್ಡ ಸಾಧನೆ. ಶಿಲ ಪ್ರಭುಪಾದರು ಒಂದು ರೀತಿ ಹೇಳ್ತಾರೆ, ಈ ತರ ಯೋಗ ಸಿದ್ಧಿ, ಯೋಗಾಭ್ಯಾಸ ಇದೆಲ್ಲ ಇದು ಅಷ್ಟೇ ಇದರದ ಲಾಭ, ಇದರದ್ದು ₹2, ₹4 ಇಲ್ಲಾಂದ್ರೆ ಈ ರೀತಿ ಒಂದು ಪವಾಡಗಳು ಅಷ್ಟೇ ಇದು. ಸೊ ನಿಜವಾದ ಸಿದ್ಧಿ, ನಿಜವಾದ ಪವಾಡ ಅಂದ್ರೆ ಆ ಯೋಗೇಶ್ವರನಾದ ಭಗವಂತನನ್ನು, ಶ್ರೀಕೃಷ್ಣ, ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥ ಧನುರ್ಧರ. ಸೊ ಎಲ್ಲಿ ಕೃಷ್ಣನಿದ್ದಾನೆ ಅಲ್ಲಿ ಅರ್ಜುನನಿದ್ದಾನೆ, ಅಲ್ಲಿ ಎಲ್ಲ ಧರ್ಮ ಇದೆ, ಎಲ್ಲ ನೀತಿ ಇದೆ, ಎಲ್ಲ ಐಶ್ವರ್ಯ ಇದೆ, ಎಲ್ಲವೂ ಏನ್ ಬೇಕು ಅಗತ್ಯ ಕೃಷ್ಣನು ಇದ್ರೆ ನಮ್ಮೊಟ್ಟಿಗೆ ಎಲ್ಲವೂ ಇದೆ. ಸೊ ನಮ್ಮ ಜೀವನದ ಗುರಿ ಅಂದ್ರೆ ಆ ಯೋಗೇಶ್ವರನನ್ನು ತೃಪ್ತಿಪಡಿಸೋದು. ನಮಗೆ ಈ ರೀತಿ ಯೋಗ ಸಿದ್ಧಿಗಳನ್ನು ಪಡೆದು ತಾತ್ಕಾಲಿಕವಾಗಿ ನಾವೊಂದು ಇಂದ್ರಿಯ ಸುಖದಲ್ಲಿ ನಾವೊಂದು ಸಾಧಿಸೋ ರೀತಿಯಲ್ಲೋ, ನಾವೊಂದು ಬೇರೆಯವರಿಗೆ ಇದು ಮಾಡೋದ ರೀತಿಯಲ್ಲೋ ಇದು ಇಲ್ಲ, ಇದು ಅಗತ್ಯ ಇಲ್ಲ ಇದರದ್ದು ಅಂತ ಹೇಳ್ತಾರೆ. ಓಕೆ, ಸೊ ಯಾರಾದ್ರೂ ಏನಾದ್ರು ಹೇಳ್ತೀರಾ, ಸೇರಿಸ್ತೀರಾ ಹೇಳಿ, ಇಲ್ಲಾಂದ್ರೆ ಇವತ್ತು ನಿಲ್ಲಿಸ್ತೀನಿ ನಾನು.